ಸೊಲ್ಮೆಲು ನಮ್ಮ ಕುಡ್ಡಾತುಳು ವಾರ್ತೆಲು ಯಾನ್ ಸುರೇಖಾ ಶೆಟ್ಟಿ ವಾರ್ತೆದ ವಿವರ ಓಟು ಕೈತಲ್ ಬರಿಯರಾನಗ ದಕ್ಷಿಣ ಕನ್ನಡ ಜಿಲ್ಲೆಡು ಶಾಂತಿ ಎಡ್ಡ ವ್ಯವಸ್ಥೆ ಕಾತುನೇರೆಗಾದು ಜಿಲ್ಲಾಧಿಕಾರಿ ರವಿಕುಮಾರ್ ಎಮ್ಮರ್ ದುಂಬ ಅಪರಾಧಿಲು ಆದಿತ್ತಿನ 11 ಜನಕ್ಲೆನು ಆಜಿ ತಿಂಗಳು ಕಾಲ ಜಿಲ್ಲೆಡ್ದು ಗಡಿಪಾರು ಮಲ್ತದ ಆದೇಶ ಪಿದಾಡ್ಪದೇರು ಓಟು ಕೈತಲು ಬರಿಯರಾನಗ ದಕ್ಷಿಣ ಕನ್ನಡ ಜಿಲ್ಲೆಡು ಶಾಂತಿ ಎಡ್ಡ ವ್ಯವಸ್ಥೆ ಕಾತುನೇರೆಗಾದು ಜಿಲ್ಲಾಧಿಕಾರಿ ರವಿಕುಮಾರ್ ಎಮ್ಮರ್ ದುಂಬ ಅಪರಾಧಿಲು ಆದಿತ್ತಿನ 11 ಜನಕ್ಲೆನು ಆಜಿ ತಿಂಗಳು ಕಾಲ ಜಿಲ್ಲೆಡ್ದು ಗಡಿಪಾರು ಮಲ್ತದ ಆದೇಶ ಪಿದಾಡ್ಪದೇರು ಜಿಲ್ಲಾ ಎಸ್ಪಿ ವರದಿ ಆಧಾರಮಿತ್ತು ತನಿಖೆ ನಡಪಾದ್ನ ಜಿಲ್ಲಾಧಿಕಾರಿ ಅಪರಾಧ ಪ್ರವೃತ್ತಿ ಉಪ್ಪುನ ಸಮಾಜಕ್ಕೂ ಗಂಡಾಂತರ ಆದಿತ್ತಿನ ದೂರು ಇತ್ತಿನಂಚಿತ್ತಿನ 11 ಜನಕ್ಲೆನು ಗಡಿಪಾರು ಮಲ್ತದೇರು ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಸುತ್ತುಡು ಈ ದುಂಬು ಕೆರ್ನ ಕೇಸರಿ ಇತ್ತಿನ ಆರೋಪಿ ಜಯರಾಜ ರೈ ಯಾನೆ ಜಯರಾಜ ಶೆಟ್ಟಿ ಪುತ್ತೂರು ನಗರ ಸ್ಟೇಷನ್ ಸುತ್ತುದ ಇಬ್ರಾಹಿಂ ಯಾನೆ ಇಬ್ಬಿ ಹಕೀಂ ಕುರ್ನಾಟಕ ಯಾನೆ ಅಬ್ದುಲ್ ಉಬಾರ್ ಸ್ಟೇಷನ್ ಸುತ್ತುದ ಅಬೂಬಕರ್ ಸಿದ್ದಿಕ್ ಯಾನೆ ಜೆಸಿಬಿ ಸಿದ್ದಿಕ್ ಯಾನೆ ಸಿದ್ದಿಕ್ 34 ನೆಕ್ಕಿಲಾಡಿ ಉಬೈದ್ ಬಿಎಸ್ ಯಾನೆ ಉಬೈದ್ ಕುಪ್ಪೆಟ್ಟಿ ತಸ್ಲೀಂ ಯಾನೆ ತಸ್ಲೀಂ ತಣ್ಣೀರ್ ಪಂತ ಬೆಳ್ಳಾರೆ ಸ್ಟೇಷನ್ ಸುತ್ತುದ ರೋಷನ್ ಪ್ರಸಾದ್ ಇಡ್ಯಾಡಿ ಸವಣೂರು ಬಂಟ್ವಾಳ ನಗರ ಸ್ಟೇಷನ್ ಸುತ್ತುದ ನಜೀರ್ ಕುಣಿಗಲ್ ಇಬ್ರಾಹಿಂ ಖಲೀಲ್ ಬಾಳ್ತಿಲ ಗ್ರಾಮ್ ಬೊಕ್ಕ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಸುತ್ತುದ ಕಿರಣ್ ಕುಮಾರಡಿ ಯಾನೆ ಕಿರಣ್ ಮೊಕಲೇನ್ ಮಾರ್ಚ್ ಆಜೆಡ್ದು ಸೆಪ್ಟೆಂಬರ್ ಆಜು ಮುಟ್ಟ ಜಿಲ್ಲೆಡ್ದು ಗಡಿಪಾರು ಮಲ್ತದ ಆದೇಶ ಪಿದಾಡ್ಪದಂಡು ಉಡುಪಿ ಜಿಲ್ಲೆ ಕಾಪು ಕೈತಲು ಖಾಸಗಿ ಎಕ್ಸ್ಪ್ರೆಸ್ ಬಸ್ ಬರವು ಕಲ್ಪನಾ ಉರ್ತಿ ಪೊಣ್ಣಗ ಗುದ್ದುದು ಜೋರುದ ಪೆಟ್ಟಾಯಿನ ಅಳೇನು ಆಸ್ಪತ್ರೆಗೆ ಸೇರಾಂಡಲ ಅವಳು ಜುವ ಪೋಯಿನ ಬೇಜಾರ್ದ ಸಂಗತಿ ಶನಿವಾರ ನಡೆತದಂಡು ಒಡಿಪು ಜಿಲ್ಲೆ ಕಾಪು ಕೈತಲು ಖಾಸಗಿ ಎಕ್ಸ್ಪ್ರೆಸ್ ಬಸ್ ಬರವು ಕಲ್ಪನ ಒರ್ತಿ ಪೊಣ್ಣಗ ಗುದ್ದುದು ಜೋರುದ ಪೆಟ್ಟಾಯಿನ ಅಳೆನು ಆಸ್ಪತ್ರೆಗೆ ಸೇರಂಡಲ ಅವಳು ಜುವ ಪೋಯಿನ ಬೇಜಾರ್ದ ಸಂಗತಿ ನಡೆತದಂಡು ಕಾಪು ಮಹಾದೇವಿ ಮಲ್ಲ ಶಾಲೆದ ಎನ್ಮನೆ ಕ್ಲಾಸ್ ಕಲ್ಪನ 13 ವರ್ಷದ ವರ್ಷಿತ ಶೇರ್ವೇಕಾರ್ ಪನ್ಪುನ ಪೊನ್ನಗ್ ಬಸ್ ಎಡ್ತದಂಡು ಅಳೆನು ಒಡಿಪು ಜಿಲ್ಲಾ ಆಸ್ಪತ್ರೆಗೆ ಸೇರ್ಸಾದಿತ್ತಂಡು ಶನಿವಾರ ಕಾಂಡೆ ಶಾಲೆಗೆ ಪೋವೊಂದಿತ್ತಿನ ವರ್ಷಿತ ರಾಜಮಾರ್ಗ ಅಜ್ಪತಾಜಿತ್ತ ಮಂದಾರ ಹೋಟೆಲ್ ಕೈತಲು ಮಾರ್ಗ ಕಡಪೆರೆ ಒಂದು ದುಪ್ಪುನಗ ಒಡಿಪುರ್ದು ಕುಡ್ಲದಂಚೆ ಪೋವೊಂದಿತ್ತಿನ ಎಕ್ಸ್ಪ್ರೆಸ್ ಬಸ್ ಎಡ್ತದಂಡು ಪೊಣ್ಣನ ತರೆಕ್ ಜೋರುದ ಪೆಟ್ಟಾದಿತ್ತದು ಆಸ್ಪತ್ರೆಡು ಪ್ರಾಣ ಪೋತುಂಡು ಇಲ್ಲಡು ಬೊಕ್ಕ ಶಾಲೆಡು ದುಕ್ಕುಡು ಮೌನ ಕಬಿದಿಂಡು ಕಾಪು ಪೊಲೀಸರು ಜಾಗೆಗೆ ಬತ್ತದು ಖಾಸಗಿ ಬಸ್ಸನ್ನು ಸ್ವಾಧೀನಗೊದಿತೊಂದು ತನಿಖೆ ದುಂಬರಿತಿದ್ದರು ಕೆಪಿಸಿಸಿ ಕಾರ್ಯಗುರುಕಾರ್ಯರು ಆರ್ ಧ್ರುವ ನಾರಾಯಣ್ ಶುಕ್ರವಾರ ಹೃದಯಘಾತದ ತೀರಿಯರು ಅರೆಗೂ 55 ವರ್ಷ ಪ್ರಾಯ ಆದಿತ್ತಂಡು ಅರೆಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಕುಡ್ಲದ ಮಲ್ಲಿಕಟ್ಟೆ ಕಾಂಗ್ರೆಸ್ ಭವನಡು ನುಡಿ ನಮನ ಶ್ರದ್ಧಾಂಜಲಿ ಸಂದಾಂಡು ಕೆಪಿಸಿಸಿ ಕಾರ್ಯಗುರುಕಾರ್ಯರು ಆರ್ ಧ್ರುವ ನಾರಾಯಣ ಶುಕ್ರವಾರ ಹೃದಯಘಾತ ಆದ ತೀರಿಯರು ಅರೆಗೂ 55 ವರ್ಷ ಪ್ರಾಯ ಆದಿತ್ತಂಡು ಅರೆಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕದ್ರದ ಮಲ್ಲಿಕಟ್ಟೆ ಕಾಂಗ್ರೆಸ್ ಭವನಡು ನುಡಿ ನಮನ ಶ್ರದ್ಧಾಂಜಲಿ ಸಂದಾಂಡು ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ ದುಂಬುದ ಮಂತ್ರಿ ಅಭಯಚಂದ್ರ ಜೈನ್ ದುಂಬುದ ಶಾಸಕರು ಜೆಆರ್ ಲೋಬೋ ಜಿಲ್ಲಾ ಕಾಂಗ್ರೆಸ್ ಪಂಚೋಲಿನ ಘಟಕದ ಗುರುಕಾರ್ತಿ ಶಾಲೆಟ್ ಪಿಂಟೋ ವಿಧಾನ ಪರಿಷತ್ ದುಂಬುದ ಸದಸ್ಯರು ಐವನ್ ಡಿಸೋಜಾ ಪಾಲಿಕೆದ ಎದುರು ಪಕ್ಷದ ನಾಯಕರು ನವೀನ್ ಆರ್ ಡಿಸೋಜಾ ಪಕ್ಷದ ನಾಯಕಿ ವಿಶ್ವಾಸ್ ಕುಮಾರ್ ದಾಸ್ ಧ್ರುವ ನಾರಾಯಣರಿಗೆ ಶ್ರದ್ಧಾಂಜಲಿ ಸಂದಾಯರು ಧ್ರುವ ನಾರಾಯಣ ಊರಿ ಏರ್ಲ ಶತ್ರುದಾಂತಿನ ನಾಯಕೆ ಆರು ಕರಿದು ಪೋಯಿನವು ಕಾಂಗ್ರೆಸ್ ಪಕ್ಷಗೂ ಭಾರಿ ನಷ್ಟ ಅಂದು ಪಂಡನ ಡಾ ಮಂಜುನಾಥ್ ಭಂಡಾರಿ ಧ್ರುವ ನಾರಾಯಣನ ಒಟ್ಟುಗೂ ಇತ್ತನೆನು ನೆಂಪು ಮಲ್ತೊಂದು ಕಣನೀರು ಜಪುಡಾಯರು ಅವರಿಗೆ ಮಂಗಳೂರಿನ ಒಂದು ನಂಟಿತ್ತು. ಯಾಕೆಂತ ಹೇಳಿದ್ರೆ ಈಗಿನ ಯೂನಿಯನ್ ಬ್ಯಾಂಕಿನ MD ಆದಂಥ ರಾಜ್ ಕಿರಣ್ ರೈ ಮತ್ತು ಧ್ರುವ ನಾರಾಯಣ್ ಕ್ಲಾಸ್ಮೇಟ್ಸು ಮತ್ತು ರೂಮ್ಮೇಟ್ಸು. ಈಗ ನಾನು ಚುನಾವಣೆ ನಿಲ್ತಾ ಇದ್ದೀನಿ ಮಂಜು, ನನ್ನ ಹತ್ರ ಏನು ಹಣ ಇಲ್ಲ, ದಯವಿಟ್ಟು ನೀವು ನನಗೆ ಸಹಕಾರ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ನಾನು ಅವನಿಗೆ ಹೇಳಿದೆ, ನೋಡಪ್ಪ ನೀನು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ನೀನು ಗೆದ್ದವನು ಮಂತ್ರಿ ಸಹ ಆಗ್ತೀಯ, ಅವಾಗ ನಮ್ಮನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೆ. ನಮಗೆ ಮಂತ್ರಿ ಆಗ್ತೀನೋ ಬಿಡ್ತೀನೋ, ಆದರೆ ರಾಜಕೀಯದಲ್ಲಿ ನನಗದು ತೃಪ್ತಿ ಸಿಕ್ಕಿದೆ ಮಂಜು. ನಾನು 2 ಸಲ MLA ಆದೆ, 2 ಸಲ MP ಆದೆ. ಬಹುಶಃ ನನ್ನಷ್ಟು ರಾಜಕೀಯದಲ್ಲಿ ನಮ್ಮ ಜೊತೆ ನಾವೆಲ್ಲ ಒಡನಾಟಿಯಲ್ಲಿ ನನ್ನಷ್ಟು ರಾಜಕೀಯದಲ್ಲಿ ಆಶ್ರಯ ಪಡೆದವರು ಯಾರೂ ಇರಲಿಕ್ಕಿಲ್ಲ. ನನ್ನ ಬಿಟ್ಟರೆ ಸಲೀಂ ಅಹಮ್ಮದು. ಆದರೆ ನನಗೊಂದು ಸಂತೋಷ ಏನಂತ ಹೇಳಿದ್ರೆ, ಕೊನೆಗೂ ಇಲ್ಲಿ ಒಂದು MLC ಸಿಗ್ತಲ್ಲ ಅಂತೇಳಿ ಅವನು ಬಹಳ ವ್ಯಕ್ತಪಡಿಸ್ತಾ ಇದ್ದ.
ಎಲ್ಲ ಒಂದು ಆಸೆ ಇತ್ತು. ಸರ್ಕಾರ ಬಂದಾಗ ಒಂದೊಂದು ಒಳ್ಳೆಯ ಮಂತ್ರಿ ಆಗ್ತಾನೆ. ಮತ್ತು ಪಕ್ಷದ ಬಗ್ಗೆ ಮತ್ತು ಅದರಲ್ಲೂ ಭಾಳ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಅವನೊಂದು ಕನಸಿತ್ತು. ನಮಗೆ ಒಳ್ಳೇದಾಗಬೇಕು ಹಾಗೆ ಹೇಗೆ ಅಂತೇಳಿ. ಬಹುಶಃ ಇವತ್ತು ನಮ್ಮನ್ನೆಲ್ಲರೂ ಬಿಟ್ಟು ಎಷ್ಟು ವರ್ಷ ಜನಸೇವೆ ಮಾಡ್ತಾರೆ, ಎಷ್ಟು ವರ್ಷ ರಾಜಕೀಯದಲ್ಲಿ ಸೇವೆಗಿದ್ದಾರೆ, ಎಷ್ಟು ವರ್ಷ ಸರ್ಕಾರಿ ಸೇವೆ ಮಾಡ್ತಾರೆ, ಎಷ್ಟು ವರ್ಷ ಬಾಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆ ಬಾಳಿದಂಥ ಸಂದರ್ಭ ಅವರು ಯಾವ ರೀತಿ ಜನಜೀವನದಲ್ಲಿ ತೊಡಗಿಸಿಕೊಂಡಿರ್ತಾರೆ, ಯಾವ ರೀತಿ ಆತ್ಮೀಯರಾಗಿರ್ತಾರೆ ಅಥವಾ ಏನು ಸಾಧಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಇವತ್ತು ಸಣ್ಣ ಪ್ರಾಯದಲ್ಲಿ ರಾಜಕೀಯದಲ್ಲಿ ಸೇರಿಕೊಂಡು 2 ಸಲ ಶಾಸಕರಾಗಿ 2 ಸಲ ಸಂಸದರಾಗಿ ಬೆಳೆದವರು. 61 ವಯಸ್ಸು, 62 ಸಾವಿಗೆ ವಯಸ್ಸಿಲ್ಲ, ಆದರೆ 61 ಸಾಯುವ ವಯಸ್ಸಲ್ಲ. ಆದರೆ 61 ವರ್ಷ ಪ್ರಾಯದಲ್ಲಿ ಬದುಕಿದವರು ಅಪಾರ ಜನಮನ್ನಣೆಯನ್ನು ಗಳಿಸಿ ಬಹಳಷ್ಟು ಜನಪ್ರಿಯರಾಗಿದ್ದಂಥವರು ಧ್ರುವನಾರಾಯಣವರು. ಬಂಟ್ವಾಳ ತಾಲೂಕುದ ತುಂಬೆ ಗ್ರಾಮದ ಮಜಿಪನ್ಪುನವಲು 5 ಎಕರೆ ದಾತ ಜಾಕಿಗೆ ಸೂಪತ್ತಿನ ಸಂಗತಿ ನಡೆತದಂಡು. ಮೂಜಿ ಅಗ್ನಿಶಾಮಕ ದಳ ಸೇರ್ದು ಬೊಕ್ಕ 50 ಹೆಚ್ಚ ಊರದ ಜನ ಸೇರ್ದು ಸೂತೆಕ್ಕವನ ಕಾರ್ಯಕ್ಕೂ ಜೈದಿರು. ಬಂಟ್ವಾಳ ತಾಲೂಕುದ ತುಂಬೆ ಗ್ರಾಮದ ಮಜಿಪನ್ಪುನವಲು 5 ಎಕರೆ ದಾತ ಜಾಕಿಗೆ ಸೂಪತ್ತದು ಮೂಜಿ ಅಗ್ನಿಶಾಮಕ ದಳ ಸೇರ್ದು ಸೂತೆಕ್ಕವನ ಕಾರ್ಯಡುಂಡು. ಕರೆಂಟ್ ಟ್ರಾನ್ಸ್ಫಾರ್ಮರ್ ಹಿಡಿದು ಸೂಪತ್ತದು ಪದರ್ನ ಬಗೆಟ್ ಸಂಶಯ ಉಂಡಾತಂಡು. ಇಡೀ 11 ಪೋಪುನೇನು ತಪ್ಪ್ಯಾರೆ ಊರದ 50 ಜನಕುಲು ಸೂತೆಕ್ಕವನ ಕಾರ್ಯಡು ಸೇರುಂಡೇರು. ಊರದ ಗ್ರಾಮ ಪಂಚಾಯತ್ ಅಧಿಕಾರಿಲು ಜಾಗೆಗೆ ಬರೆನ್ನೇಡಿದವರ ಜನಕುಲು ಭಾರಿ ಎವ್ರ ತೋಜಾದಿರು. ಉಡುಪಿ ಜಿಲ್ಲೆದ ಬೇತೆ ಬೇತೆ ಯೋಜನೆಯಲ್ಲಿನ ಜಿಲ್ಲಾ ಮಟ್ಟದ ಫಲದೆತ್ತೊನ್ನಕ್ಲಿನ ಸಭೆ ಕಟಪಾಡಿ ಗ್ರೀನ್ ವ್ಯಾಲಿಡ್ ಶುಕ್ರವಾರ ನಡೆತಂಡು. ಮೀನುಗಾರಿಕಾ ಮಂತ್ರಿ ಬೊಕ್ಕ ಉಡುಪಿ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಎಸ್ ಸಂಗಾರ ಕಾರ್ಯಕ್ರಮ ಉದಿಪನ ಮಲ್ತಿರು. ಒಟ್ಟು 155 ಗ್ರಾಮ ಪಂಚಾಯತ್ಲಿನ ಫಲದೆತ್ತೊನ್ನ 15,000 ಜನ ಪಾಲ್ದೆತ್ತೊಂಡೇರು. ಉಡುಪಿ ಜಿಲ್ಲೆದ ಬೇತೆ ಬೇತೆ ಯೋಜನೆಯಲ್ಲಿನ ಜಿಲ್ಲಾ ಮಟ್ಟದ ಫಲದೆತ್ತೊನ್ನಕ್ಲಿನ ಸಭೆ ಕಟಪಾಡಿ ಗ್ರೀನ್ ವ್ಯಾಲಿಡ್ ಶುಕ್ರವಾರ ನಡೆತಂಡು. ಮೀನುಗಾರಿಕಾ ಬೊಕ್ಕ ಉಡುಪಿ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಎಸ್ ಸಂಗಾರ ಕಾರ್ಯಕ್ರಮ ಉದಿಪನ ಮಲ್ತಿರು. ಒಟ್ಟು 155 ಗ್ರಾಮ ಪಂಚಾಯತ್ಲಿನ ಫಲದೆತ್ತೊನ್ನ 15,000 ಜನ ಪಾಲ್ದೆತ್ತೊಂಡೇರು. ಕಾಪು ವಿಧಾನಸಭಾ ಕ್ಷೇತ್ರಕ್ಕೂ ಸಂಬಂಧಪಟ್ಟದು 94C 94CC ಹಕ್ಕು ಪತ್ರ, ಬೇತೆ ಬೇತೆ ಪಿಂಚಣಿ ಸವಲತ್ತು ಕಾರ್ಮಿಕ ಇಲಾಖೆ, ಬಿಪಿಎಲ್ ರೇಷನ್ ಕಾರ್ಡ್, ವಸತಿ ಯೋಜನೆ ಇಲ್ಲು ಮಂಜೂರು ಆಯ್ನ ಓಲೆ ಇಂಚ ಬೇತೆ ಬೇತೆ ಯೋಜನೆಲೆಡ್ ಸಂದು ನಕ್ಲಿಗೆ ಫಲ ಪಟ್ಟಿಯರು. ಕೃಷಿ ಸಮ್ಮಾನ್, ಉಜ್ವಲ ವಿದ್ಯಾಸಿರಿ ಯೋಜನೆ ಸೇರ್ದು ಕೇಂದ್ರ ಬುಕ್ಕ ರಾಜ್ಯ ಯೋಜನೆಯಲ್ಲಿನ ಫಲದೆತ್ತೊನ್ನಕ್ಲಿಗೆ ಸಭೆಟ್ಟು ಪಾಲ್ದೆತ್ತೊಂಡೇರು. ಕಾಪು ಶಾಸಕರು ಲಾಲಾಜಿ ಆರ್ಮೆಂಡರ್ ಗುರುಕಾರ್ಮೆ ವಹಿಸಿದ್ದಿತ್ತರು. ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ, ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್, ಶಾಸಕರಾಯಿನ ಸುಕುಮಾರ್ ಶೆಟ್ಟಿ, ರಘುಪತಿ ಭಟ್, ಉದಯ್ ಕುಮಾರ್ ಶೆಟ್ಟಿ, ಅಪರ ಜಿಲ್ಲಾಧಿಕಾರಿ ವೀಣಾ ಎಸ್, ಕಟಪಾಡಿ ಗ್ರಾಮ ಪಂಚಾಯತ್ ಗುರುಕಾರ್ದಿ ಇಂದಿರಾ ಎಸ್ ಆಚಾರ್ಯ ಕಾರ್ಯಕ್ರಮ ಮುಟ್ಟಿದ್ದೇರು. ಶೌಚಕ್ಕೆ ಹೋಗಬೇಕು ಅಂತಂದ್ರೆ ಸಂಜೆ ಆಗೋ ತನಕ ಕತ್ತಲಾಗೋ ತನಕ ಕಾಯ್ಬೇಕಾಗಿತ್ತು. ಕತ್ತಲಾದ ಮೇಲೆ ಅವರು ರಸ್ತೆ ಬದಿಯಲ್ಲಿ ಕುತ್ಕೊಳ್ತಾ ಇದ್ರು. ನಾವು ರಾತ್ರಿ ವೇಳೆಯಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಕಾರಿನ ಲೈಟ್ ಇದ್ದಾಗ ಎದ್ದು ನಿಂತ ಪರಿಸ್ಥಿತಿಯನ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಕೆಲವು ಜನ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಬಹುದು, ಆದರೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳುವುದಕ್ಕೆ ನಾವು ಏನು ಕೂಡ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಉದ್ದೇಶ, ಒಂದು ಭಾವನೆಗಳು ಇರಬೇಕು. ಆ ರೀತಿಯ ಭಾವನೆಗಳನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯ ಸವಲತ್ತುಗಳನ್ನು ಪಡ್ಕೊಂಡಿರ್ತಕ್ಕಂಥ ಫಲಾನುಭವಿಗಳ
ಒಂದು ಸಮಾವೇಶವನ್ನು ಮಾಡಿದ್ದೇವೆ. ಕುಡ್ಲ ತಾಲೂಕು ಕುಳಾಯಿ ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಬ್ರಹ್ಮ ಕಲಶ ನಡತೊಂದಿದ್ದು ಶುಕ್ರವಾರ ಧ್ವಜ ಪ್ರತಿಷ್ಠೆ ಕಲಶಾಭಿಷೇಕ ಗಣಪತಿ ಬೊಕ್ಕ ಶಾಸ್ತಾ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ನಡಪಾಯಿರು. ಕುಡ್ಲ ತಾಲೂಕು ಕುಳಾಯಿ ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಬ್ರಹ್ಮ ಕಲಶ ನಡತೊಂದಿದ್ದು ಶುಕ್ರವಾರ ಕೊಡಿ ಪ್ರತಿಷ್ಠೆ ಕಲಶಾಭಿಷೇಕ ಗಣಪತಿ ಬೊಕ್ಕ ಶಾಸ್ತಾ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ಅಟ್ಟನೆ ಆದಿತ್ತಂಡು. ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿಯರು ಎತ್ತದು ಕುಡುಪು ನರಸಿಂಹ ತಂತ್ರಿಲಿನ ದುಂಬಾಳ್ತೆಡು ವಾಸ್ತು ಎಡ್ಡೆನ ತೆರಿನಾರು ಕುಡುಪು ಕೃಷ್ಣರಾಜ ತಂತ್ರಿಯರನ ಮಾರ್ಗದರ್ಶನಡು ಪ್ರಧಾನ ಪೂಜೆ ಮಲ್ಪುರ ಸುಬ್ರಹ್ಮಣ್ಯ ಭಟ್ರು ಎತ್ತದು ಧಾರ್ಮಿಕ ವಿಧಿವಿಧಾನಗಳನ್ನು ಕರೆತದು ಧ್ವಜ ಪ್ರತಿಷ್ಠೆ ಮಲ್ತದು ಕಲಶ ಮೈತೆರು. ಶ್ರೀ ಗಣಪತಿ ಬೊಕ್ಕ ಶಾಸ್ತಾ ದೇವರಿಗೆ ಬ್ರಹ್ಮ ಕುಂಭ ಸೇರಿದು ಅಷ್ಟೋತ್ತರ ಶತ ಕಲಶದ ಅಭಿಷೇಕ ನಡಪಾದು ಪ್ರಸನ್ನ ಪೂಜೆ ನಡೆತದು. ಅಷ್ಟೋತ್ತರ ನಾಳಿಕೇರ ಗಣಪತಿ ಹೋಮ ನಡಪಾದು ಮಧ್ಯಾಹ್ನ ಮಾ ಪೂಜೆ ಮಲ್ತೆರು. ಊರ ಪರವೂರ ಭಕ್ತರು ಈ ಪುಣ್ಯ ಕಾರ್ಯಡು ಪಾಲ್ದೆ ತುಂಡರು. ಜೀರ್ಣೋದ್ಧಾರ ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ಕೇಶವ ಸಾಲ್ಯನ್ ಒತ್ತು ಗುರ್ಕಾರ್ಲು ಹರೀಶ್ ಶೆಟ್ಟಿ ಬೊಕ್ಕ ಪದ್ಮನಾಭ ಸುವರ್ಣ ಕಾರ್ಯಂತಿರು ಗಣೇಶ್ ಹೊಸಬೆಟ್ಟು ಪಣವುದ ಗುರ್ಕಾರ್ಯರು ಆರ್.ಕೆ. ಪುರುಷೋತ್ತಮ್ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಉಮೇಶ್ ಟಿ ಕರ್ಕೆರ ಒತ್ತು ಗುರ್ಕಾರ್ಯರು ಲಕ್ಷ್ಮಣ್ ಅಮೀನ್ ಕಾರ್ಯಂತಿರು ವಿಷ್ಣುಮೂರ್ತಿ ಐಗಳ್ ಪಣವುದ ಗುರ್ಕಾರ್ಯರು ಭರತ್ ಕುಮಾರ್ ಬೊಕ್ಕ ಮಾತಾ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡರು. ಮುರಕಲ್ಲು ಸಾಗ ಒಂದಿತ್ತಿನ ಲಾರಿ ಒಂಚಿ ಡ್ರೈವರ್ನ ಪತ್ತು ತತ್ತದು ಮಗರ್ನ ಸಂಗತಿ ಉಡುಪಿ ಜಿಲ್ಲೆ ಶಿರ್ವ ಕೈತಲ್ದ ಬಂಟಕಲ್ಲು ಅರಸಿ ಕರಟು ನಡೆತದೆ. ಮುರಕಲ್ಲು ಸಾಗ ಒಂದಿತ್ತಿನ ಲಾರಿ ಒಂಚಿ ಡ್ರೈವರ್ನ ಪತ್ತು ತತ್ತದು ಮಗರ್ನ ಸಂಗತಿ ಉಡುಪಿ ಜಿಲ್ಲೆ ಶಿರ್ವ ಕೈತಲ್ದ ಬಂಟಕಲ್ಲು ಅರಸಿ ಕೆರಟು ನಡೆತದೆ. ಬೆದ್ರಡ್ದು ಬ್ರಹ್ಮಾವರೆಗೂ ಈ ಲಾರಿ ಕೆಂಪು ಕಲ್ಲು ಸಾಗ ಒಂದಿತ್ತಂಡು ಬಂಟಕಲ್ಲು ಅರಸಿ ಕಟ್ಟೆ ಕೈತಲು ಲಾರಿ ಮಗರ್ದಂಡು ಡ್ರೈವರ್ ಬೊಕ್ಕ ಕ್ಲೀನರ್ ಈರ್ವೇರ್ಲ ಅಪಾಯದಂತೆ ಬಚಾವಾತಿರು. ಗೃಹೋಪಯೋಗದ ಸಾಧನಗಳಿನ ಮಾರಾಟ ಬೊಕ್ಕ ಪ್ರದರ್ಶನದ ಸಂಸ್ಥೆ ಹರ್ಷಡ್ ಹರ್ಷೋತ್ಸವ ನಡತೊಂದಿದ್ದು ಎಲ್ಜಿ ಕಂಪನಿದ ಮೂಜೆ ಉತ್ಪತ್ತಿಲಿನ ಕುಡ್ಲ ಫಲ್ ನಿರ್ದ ಹರ್ಷ ಅಂಗಡಿಡು ಬಿಡುಗಡೆ ಮಲ್ತದಂಡೆ. ಪ್ರಕಾಶ್ ರಿಟೇಲ್ದ ಸಿಇಒ ಅಶೋಕ್ ಕುಮಾರ್ ಬಿಡುಗಡೆ ಮಲ್ತಿರು. ಗೃಹ ಉಪಯೋಗದ ಸಾಧನಗಳಿನ ಮಾರಾಟ ಬೊಕ್ಕ ಪ್ರದರ್ಶನದ ಸಂಸ್ಥೆ ಹರ್ಷಡ್ ಹರ್ಷೋತ್ಸವ ನಡತೊಂದಿದ್ದು ಎಲ್ಜಿ ಕಂಪನಿದ ಮೂಜಿ ಉತ್ಪತ್ತಿಲಿನ ಕುಡ್ಲ ಫಲ್ ನಿರ್ದ ಹರ್ಷ ಅಂಗಡಿಡು ಬಿಡುಗಡೆ ಮಲ್ತದಂಡು. ಎಲ್ಜಿದ 2023 ರೇಂಜ್ ಆಫ್ A1+ ಡ್ಯುಯಲ್ ಇನ್ವರ್ಟರ್ ಏರ್ ಕಂಡೀಷನ್ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಬೊಕ್ಕ ಎಲ್ಜಿದ 10 kg ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್ ವಿತ್ ಡೈರೆಕ್ಟ್ ಡ್ರೈವ್ ಉತ್ಪತ್ತಿಲಿನ ಪ್ರಕಾಶ್ ರಿಟೇಲ್ದ ಸಿಇಒ ಅಶೋಕ್ ಕುಮಾರ್ ಬಿಡುಗಡೆ ಮಲ್ತಿರು. ಹರ್ಷದ ಅಂಗಡಿಲೆಡು 35ನೇ ವರ್ಷದ ಲೆಕ್ಕಡು ನಡತೊಂದುಪ್ಪುನ ಉತ್ಸವಕ್ಕೂ ಗಿರಾಕಿಲು ಎಡ್ಡೆ ಪ್ರೋತ್ಸಾಹ ಕೊಡ್ತಿರು. ಎಲ್ಜಿ ಕಂಪನಿದ ಉತ್ಪತ್ತಿಲಿನ ಗುಣಮಟ್ಟ ಗಿರಾಕಿಲಿನ ಸೇವೆ ಇಂಚ ಪ್ರತಿಯೊಂಜೆಟ್ಲ ಗಿರಾಕಿಲಿಡ್ದು ಭಾರಿ ಮೆಚ್ಚುಗೆದ ಬ್ರ್ಯಾಂಡ್ ಆದು ಗೊರ್ತು ಮಲ್ತೊಂದುಂಡು ಅಶೋಕ್ ಪಂಡೇರು. ಕುಡ್ಲದ ಎಲ್ಜಿ ಕಂಪನಿದ ಶಾಖೆ ಮುಖ್ಯಸ್ಥರು ಅಶ್ವಿನಿ ಕುಮಾರ್ ಪಾತಿರ್ತ್ ಹರ್ಷಡ್ ಎಲ್ಜಿ ಉತ್ಪತ್ತಿಲಿನ ಬಿಡುಗಡೆ ಮಲ್ಪರೆ ಸಂತೋಷ ಆವೊಂದುಂಡು ಪಂಡೇರು. ಎಲ್ಜಿದ ಬ್ರಾಂಚ್ ಪ್ರಾಡಕ್ಟ್ ಟ್ರೈನರ್ ಪ್ರಸನ್ನ, ಪ್ರಕಾಶ್ ರಿಟೇಲ್ದ HR ಮುಖ್ಯಸ್ಥರು ಶ್ರೀಕಾಂತ್, ಎಲ್ಜಿ ಮಾರ್ಕೆಟಿಂಗ್ ಮ್ಯಾನೇಜರ್ ಪ್ರಮೋದ್ ಕುಮಾರ್, ಫಲ್ನೀರ್ ಹರ್ಷ ಅಂಗಡಿದ ಮುಖ್ಯಸ್ಥರು ಶರಾಫತ್, ಹರ್ಷದ ಕ್ಲಸ್ಟರ್ ಮುಖ್ಯಸ್ಥರು ರಿತೇಶ್ ದಾಸ್ ಈ ಪೊರ್ತುಡಿದ್ದರು. ಆಲ್ ದ ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಇದೆಲ್ಲ ತುಂಬ ಅಚ್ಚುಕಟ್ಟಾಗಿ ಅದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಆದರೆ ಇವತ್ತೊಂದು ಹೊಸತಂತ ಹೇಳಿದ್ರೆ ಈ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನೊಟ್ಟಿಗೆ ಸ್ಟಾರ್ಟ್. ಇಷ್ಟವರೆಗೆ ಈ ಸೈಡ್ ಬೈ ಸೈಡ್ಗಳೆಲ್ಲ ಅಲ್ಲಿಂದ ಅಂದರೆ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಆಗ್ತಿತ್ತು. ಈಗ ಇವತ್ತು ಲಾಂಚ್ ಮಾಡೋ ಈ 2 ಪ್ರಾಡಕ್ಟ್ ಸೈಡ್ ಬೈ ಸೈಡ್ ಪ್ರಾಡಕ್ಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ದೇರ್ ಪೂನಾ ಪ್ಲಾಂಟ್. ಈಗ ಅದು ಭಾರತದಲ್ಲೇ ತಯಾರಾಗೋದ್ರಿಂದ ಟೆಕ್ನಾಲಜಿ ಇವರದ್ದೇ, ಬಟ್ ಅದು ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಹಾಗಾಗಿ ನಿಮಗೆ ಅವೈಲಬಿಲಿಟಿ ಮತ್ತು ಸರ್ವಿಸಬಿಲಿಟಿ ಇನ್ನೂ ಮೊದಲಿಗಿಂತ ಸಹ ಒಳ್ಳೆ ಆಗಲಿಕ್ಕೆ ಚಾನ್ಸಸ್ ಉಂಟು. ವಿತ್ ಆಲ್ ದೀಸ್ ಥಿಂಗ್ಸ್ ಐ ಥಿಂಕ್ LG is offering a good product and service to our customers. That is the reason we are taking them, or we are launching these 3 products today to help our customers. Whenever we launch a product in our shop, we will get some positive vibes in our mind. That is because of that only every year
Even during Diwali also we have done new product we used to launch in Astra only. That create for us also some positive energy in our mind, as well as your sales people also, they will get some positive energy. You know, LG is a first of all customer oriented company. We used to serve better to the customers in all aspects, in sales, service, in pricing also. All parameters we have to consider in our product. ಇದರಲ್ಲಿ ತುಂಬ ಸ್ಮಾರ್ಟ್ ಫೀಚರ್ಸ್ಗಳು ಅಂತ ಹೇಳಿದ್ರೆ ಇದರಲ್ಲಿ ವಿತ್ ವೈಫೈ ಎನೇಬಲ್ ಇದೆ. ವೈಫೈ ಎನೇಬಲ್ ಅಂದರೆ ಕಸ್ಟಮರು ಅವರ ಮೊಬೈಲ್ನ ಕನೆಕ್ಟ್ ಮಾಡಿಕೊಂಡು ಮೊಬೈಲ್ ಥ್ರೂನೇ ಕಂಟ್ರೋಲ್ ಮಾಡ್ಬೋದು. ಆರ್ ಎಲ್ಸ್ ಅವ್ರಿಗೆ ಏನಾದರೂ ಈ ಫ್ರಿಜ್ಜಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಅಂದರೆ ಅವರಿಗೆ ಮೊಬೈಲಲ್ಲೇ ಎರರ್ ಕೋಡ್ಗಳು ಬರುತ್ತೆ. ಸೊ ಅವರು ಕಸ್ಟಮರ್ ರೆಕ್ಟಿಫೈ ಮಾಡ್ಬೋದು. ಆರ್ ಎಲ್ಸ್ ಕಸ್ಟಮರ್ ಅದೇ ಮೊಬೈಲಿಂದಲೇ ಡೈರೆಕ್ಟಾಗಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಬೋದು. ಅದು ಕೂಡ ಆಪ್ಷನ್ಸ್ ಇದೆ. ಸೊ ಇದು ನಮ್ಮ ಸೈಡ್ ಬೈ ಸೈಡಲ್ಲಿ ಹೊಸ ಲಾಂಚ್ ಆಗಿರುವಂಥ ಮೇಯ್ನ್ ಆಪ್ಷನ್ಸ್ಗಳು. ಅದೇ ರೀತಿ ನಮ್ಮ AC ಯಲ್ಲೂ ಕೂಡ ಹೊಸ ಫೀಚರ್ಸ್ಗಳಿದೆ. ಸೊ ಅಫ್ಕೋರ್ಸ್ ನೋಡ್ಬೋದು ಈ ವರ್ಷ ಲಾಂಚ್ ಆಗಿರುವಂಥ ಒಂದು ಮೋಸ್ಟ್ ಸಕ್ಸಸೇಬಲ್ ಫೀಚರ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು AC. ಸೊ ಇದರಲ್ಲಿ ಫಸ್ಟ್ ಅಂತ ಹೇಳಿದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕಂಗೆ ಕಸ್ಟಮರು ವಿಂಟರ್ ಸಮ್ಮರ್ ಸೀಸನ್ ತಕ್ಕಂಗೆ ಕೂಡ ಟನ್ನೇಜ್ನ ಡಿಕ್ರೀಸ್ ಮಾಡ್ಕೋಬೋದು. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ ಇದರಲ್ಲಿ ವಿತ್ ವೈಫೈ ಎನೇಬಲ್ ಇದೆ. LG AC ವಿತ್ ವೈಫೈ A+ ಇರೋದ್ರಿಂದ ಡಿಪೆಂಡ್ ಅಪಾನ್ ರೂಮ್ ಟೆಂಪ್ರೇಚರ್ ಮತ್ತು ಔಟ್ಸೈಡ್ ಟೆಂಪ್ರೇಚರನ್ನು ಚೆಕ್ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಎಷ್ಟು ಟೆಂಪ್ರೇಚರ್ ಬೇಕು ಅಂದ್ರೆ ಆಟೋಮೆಟಿಕ್ಕಾಗಿ AC ಕೊಡ್ತಾ ಹೋಗುತ್ತೆ. ಸೊ ಇದರಿಂದ ಕಸ್ಟಮರಿಗೆ ಎಷ್ಟು ಬೇಕು ಅಷ್ಟೇ ಪವರ್ ಕನ್ಸಂಪ್ಷನ್ ಕೂಡ ಕನ್ಸ್ಯೂಮ್ ಆಗೋದು. ಇದು ಕೂಡ ಕಸ್ಟಮರಿಗೆ ಅಡ್ವಾಂಟೇಜ್ ಆಗಿದೆ. ಪ್ಲಸ್ ಇದರಲ್ಲಿ ವಿತ್ ಪ್ಲಾಸ್ಮಾಸ್ಟರ್ ಅಯನೈಸರ್ ಫೀಚರ್ಸ್ ಇದೆ ಅವೈಲೇಬಲ್ ವಿತ್ LG. ಕಸ್ಟಮರ್ಗೆ ಬ್ಯಾಕ್ಟೀರಿಯಾ ಜೆಮ್ಸ್ನೆಲ್ಲ ರಿಮೂವ್ ಮಾಡ್ತು ಫ್ರೆಶ್ ಏರ್ನ ಕೊಡುವಂಥ ಫೆಸಿಲಿಟಿ ಕೂಡ. ಕೂಳೂರು ಸಂಘದ ಕೆಲಸ ಶುರುವಾದ 3 ವರ್ಷ ಕರೆಂಡಲ ಬೇಲೆ ಮುಗಿದಿಜೆ ಪರಸಂಕ ಬಿಚ್ಚಿನ ಪೋಡಿಗೆ ಉಂಡು ಅಂಚಾದ್ ಕಾಮಗಾರಿ ತುರುತುಡು ಮುಗಿಪೋಡೊಂದು ಒತ್ತಾಯ ಮಲ್ತದು CPIM ಪಂಚಮೊಗೇರ್ ವಲಯ ಸಮಿತಿ ಕೂಳೂರು ಸಂಘದ ಕೈತಲು ಪ್ರತಿಭಟನೆ ನಡಪಾಂಡು. ಕೂಳೂರು ಸುದೆತ್ತ ಸಂಘದ ಕೆಲಸ ಶುರು ಆದ 3 ವರ್ಷ ಕರಿದಂಡು ಪರಸಂಕುಕು ಸಾಮರ್ಥ್ಯಗೆ ಇಜ್ಜಿಂದು ರಾಜ್ಯ ಮಾರ್ಗ ಪ್ರಾಧಿಕಾರದ ಎಡ್ಡೇನ ತೆರಿನಕಲು ವರದಿ ಕೊರದು 4 ವರ್ಷ ಕಡತದಂಡು ಮರಿಯಲಮುಟ್ಟ ಬರೊಂದುಂಡು ಸಂಘದ ಕಾಮಗಾರಿಗೂ ಪಾಡ್ದನ ಬಾರಿ ಮಣ್ಣದ ಕಾರ್ಬಾರ್ಡ್ ಕೂಳೂರು ಸುದೇಬರಿ ಜಾಕಿಗೂ ಬರ್ಸದ ಬೊಲ್ಲ ಪೊಗ್ಗುನ ಪೋಡಿಗೆ ಉಂಚು ಕಡಿಟಾಂಡ ನಾನುಂಚು ಕಡಿಟ್ಟು ಪರಸಂಕ ಬಿಚ್ಚಿನ ಪೋಡಿಗೆ ಉಂಡು ಅಂಚಾದು ಕಾಮಗಾರಿ ತುರ್ತುಡು ನಡಪಾವಡುಂದು ಒತ್ತಾಯ ಮಲ್ತದು CPIM ಪಂಚಮುಗೇರ್ ವಲಯ ಸಮಿತಿ ಕೂಳೂರು ಸಂಘದ ಕೈತಲು ಪ್ರತಿಭಟನೆ ನಡಪಾಂಡು. ದುಂಬುದ ಕಾರ್ಪೊರೇಟರ್ ದಯಾನಂದ ಶೆಟ್ಟಿ ಪಾತೆರ್ದು ಕರಿನ 3 ವರ್ಷೋಲೆಡ್ದು ಕೂಳೂರು ಸಂಘದ ಕೆಲಸ ಕುಂಟೊಂದೊಪ್ಪು ಒಂದುಂಡು ಒಂದು ಬೊಕ್ಕುಂಜಿ ಪಂಫೇಲ್ ಆವಂದೆ ಉಪ್ಪಡೆಂದು ಎವ್ರತೋಚಾಯರು. DYFI ರಾಜ್ಯ ಗುರುಕಾರ್ಯರು ಮುನೀರ್ ಕಾಟಿಪಳ್ಳ ಪಾತೆರ್ದು ಕೂಳೂರು ಸಂಘದ ಬಗೆಟ್ ಶಾಸಕಿಯರು ಭರತ್ ಶೆಟ್ಟಿ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರೆಗ್ ಉಮೇದ್ ಇಜ್ಜನ್ನಂಚ ತೋಜುಂಡು. ಈ ಕಾಮಗಾರಿ ಕಮಿಷನ್ ಇಚಾರಡು ಉಂತಾದಿಪ್ಪುಂದು ಸಾರ್ವಜನಿಕರಿಗೆ ಸಂಶಯ ಮೂಡುದುಂಡು. ಕೋಟಿ ಕಾಮಗಾರಿ ಬಗೆಟ್ ಬ್ಯಾನರ್ ಪಾಡುನ ಶಾಸಕಿಯರನ ಕಾಮಗಾರಿ ಓಲು ನಡಪುನಂದು ಗೊತ್ತಾವಂದಿಜ್ಜೆ ಅಪಗಪಗ ಗುರುಪುರ ಸಂಘದ ಇಸೆಯದೆಪ್ಪುನ ಮುಕುಲಿಗ್ ಅಪಾಯದ ಅರಟುಪುನ ಕೂಳೂರು ಸಂಘದ ಬಗೆಟ್ ಉಮೇದ್ ಇಜ್ಜಿ ಪಂಡ ಇಚಿತ್ರ ಅಂದ ಪಂಡನ ಆರು ಒಡಿಪು ಕುಡ್ಲ ಸಂಪರ್ಕದ ಬಾರಿ ಗಾಡಿಲಿನ ಒತ್ತಡ ಉಪ್ಪುನ ಕೂಳೂರು ಸಂಘ ಬಿಚ್ಚಿಂಡ ಆಪುನ ಅಪಾಯದ ಬಗೆಟ್ ಪೋಡಿಕೆ ತೋಚಾಯರು. ಗಾಯಪಟ್ಟ ಅವನ ಅಂತಿಮವಾಗಿ ನಿಖಲ್ ಮಲ್ತಿನಿ ಯಜಮಾನಿಗೆ ಮಾರ್ಜಿ ಟೋಲ್ ರದ್ದು ಮಲ್ಪಾರ ನಿಕ್ಲೇರ್ ಸಾಧ್ಯ ಆಗ್ತದೆ ಅಂಡ್ ಆ ಟೋಲ್ ಸಂಗ್ರಹ ಮಲ್ಪಾಂದಿಲಕ್ಕೆ ಮಲ್ತಿನ ಜನಕ್ಕೆಲ್ಲ ಹೋರಾಟ ಎಂಗೆಲ್ಲ ಸಾಧನೆ ಆ ಮಟ್ಟದ ವಿಫಲ ಶಾಸಕಿಯರು ಸುರತ್ಕಲ್ದ ಒಂದು ಕೇಂದ್ರ ಮಾರುಕಟ್ಟೆ ಪೂರ್ಣಗೊಳಿಸಲು ಇದಕ್ಕೆ ಸಾಧ್ಯ ಆಯಿತು. ಸುರತ್ಕಲ್ಗೊಂದು ಸಮುದಾಯ ಆಸ್ಪತ್ರೆ ಕಂಡ್ರೆ ಇದಕ್ಕೆ ಸಾಧ್ಯ ಆಯಿತು. ಕೃಷ್ಣಾಪುರ ಮುಂಚಿನ ಒಂದು ಮಾರುಕಟ್ಟೆಯನ್ನು ಭರ್ತಿ ಮಲ್ಪರಿಗೆ ಸಾಧ್ಯ ಆಯಿತು. ಅದೇ ರೀತಿಯಿಂದ ಕೂಳೂರಿನ ಈ ಸಂಕಟ ಒಂದು ಪೂರ್ಣ ಮಲ್ಪಂಚಿನ ಜವಾಬ್ದಾರಿ ದೊಡ್ಡ ಸಾಧ್ಯ ಆಗ್ತದೆ. ಖಂಡಿತವಾದ ಯಾನಿರೇ ಪಣಂದಿಲ್ಲ ಈರಗಿಂತ ಅಸಾಧ್ಯ ದಂಡ ಈ ಬಾರಿ ಚುನಾವಣೆ ರಾಜಕೀಯ ನಿವೃತ್ತಿದ ತೊಂದರೆ ಇಟ್ಟೆ ತಮಾಷೆಗೆ ಪಣಂದಿಚ್ಚಿ ಇನ್ನು ಒಂದು ಒಳ ರಸ್ತೆ ಆಗ್ತದೆ ಅನಗತ್ಯವಾದ ಓಲಾ ನ್ಯಾಷನಲ್ ಹೈವೇಗೆ ಚೌಕಿದವರು ನಿಖಲು ಸುಧಾರ್ ಬರೋಡು ಬಂದು ಆ ರೋಡ್ಗೂ ನಿಖಲು ಕಾಂಕ್ರೀಟ್ ಮಾಡೋದಿಲ್ಲ ಮರ್ಯಾದಗೆ ದಾದಾಪು ಬಂದವ್ರು ಗೊತ್ತಿತ್ತು. ಅದೇ ರೀತಿ ನರಂಜಿಕರೆಡ್ಡಿ ಬುರಂಜಿಕರೆಡ್ಡಿ ಫ್ಲೆಕ್ಸಿ ಮಾಡೋದು ಈ ಅತ್ಯಂತ ಮಹತ್ವದ ಈರ್ನ ಕ್ಷೇತ್ರದ ಜೀವನಾಡಿ ಆದ ಪುರಂಚಿನ ಕೂಳೂರು ಸೇತುವೆ ಬಗ್ಗೆ ಜವಾಬ್ದಾರಿ ಅವಂದಾಗಿ ಭರ್ತಿ ಮಲ್ತೊಂದಿದ್ದಾರೆ ಹೌದಾಗಿ ನನ್ನ ಕುಂಟೊಂದು ಐದಾಗಿ ಫಂಡ್ ಬರೋದಿದ್ದ అయితే ಕಾಂಟ್ರಾಕ್ಟರ್ ಎಂಗ್ಲಿಗೆ ಅನುಮಾನ ಆಗುಂಡು ಬಹುಶಃ ಕಾಂಟ್ರಾಕ್ಟರ್ ನಿಖಲು ಕೇಂದ್ರ ಪರ್ಸೆಂಟೇಜ್ ಜಾಸ್ತಿ ಆಗುಂಡು ಆ ಪರ್ಸೆಂಟೇಜ್ ಕೊಡ್ರೆ ಆ ಒಂದು ನಿಖಲು ಕಾಂಟ್ರಾಕ್ಟರ್ ತಗ್ಲಿಗೆ ಬಹುಶಃ ಬೇಲೆ ಮಾಡ್ತಾರೆ ಬುಡೊಂದು ಚಾರ ಪಡ್ತಿನ ಅನುಮಾನ ಎಂಗ್ಲಿಗೆ ಕಾಡೋದು ಆ ನಿಟ್ಟಿನ ಎಂಗಳಿಗೆ ಎಚ್ಚರಿಕೆ ಕೊಡೋದಿಲ್ಲ ಮನವಿ ಮತ್ತೊಂದು. ಯಕ್ಷ ಭೀಮಾನಿ ವಕೀಲರನ ವೃಂದ ಕುಡ್ಲ ವಕೀಲರನ ಸಂಘ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಂಗ ಬೇಲೆ ದಾಖಲೆನ ಸಂಘದ ಒಟ್ಟು ಸೇರಿಗೆಡು ಶುಕ್ರವಾರ ಕುಡ್ಲದ ಜಿಲ್ಲಾ ಕೋರ್ಟದ ಪಿದೈ ಪಾವಂಜೆ ಮೇಲೆಡ್ದು ಶ್ರೀದೇವಿ ಮಹಾತ್ಮೆ ಆಟ ಮುರಿದು ಬರ್ತದೆ.
ತುಳುನಾಡ ಪ್ರಧಾನ ಸಾಂಸ್ಕೃತಿಕ ಕಲೆ ಯಕ್ಷಗಾನ ಆಟ ಎಲ್ಲಿಯ ಪ್ರಾಯದಕ್ಲಿಡ್ದು ಪರಬೆರೆ ಮುಟ್ಟ ಸರ್ವೆರೆನ್ಲ ಉಡಲು ದಿಂಜಿದು ಮನಸ್ಸಿಗುಲ್ಲಾಸದ ಕಲೆ ಆದುಂಡು ಆಟಗೂ ಸೋಪದ್ನಕ್ಲು ಇಜ್ಜೆರೆಂದು ಪನೊಲಿ ಇಂಚಿಪದ ವರ್ಷುಲೆಡು ವಕೀಲರು ಕೋಟು ವೇಲೆದಕ್ಲು ಆಟದ ಮಿತ್ತು ಭಾರಿ ಉಮೇದು ದಿಯೊಂದು ಆಟಗೊಬ್ಬಾದು ಕಲಾವಿದರಿಗೂ ಪ್ರೋತ್ಸಾಹ ಕೊರೊಂದುಲ್ಲೆರು ನ್ಯಾಯಾಧೀಶರು ಸತ ಆಟದ ಮಿತ್ತು ಪ್ರೀತಿದು ಒಂದೆರು ಕುಡ್ಲದ ಜಿಲ್ಲಾ ಕೋಟದ ಪಿದೈ ಶುಕ್ರವಾರ ಪಾವಂಜ ಮೇಳದ ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಅಟ್ಟನೆ ಮಲ್ತದಿತ್ತೆರು ಯಕ್ಷಾಭಿಮಾನಿ ವಕೀಲರನ ವೃಂದ ಕುಡ್ಲ ವಕೀಲರನ ಸಂಘ ಬೊಕ್ಕ ಕನ್ನಡ ಜಿಲ್ಲಾ ನ್ಯಾಯಾಂಗ ಬೇಲೆದಕ್ಲಿನ ಸಂಘದ ಒಟ್ಟು ಸೇರಿಕೆಡು ಈ ಆಟ ಮುರಿದು ಬತ್ತಂಡು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜೆ ಮೊಕುಲು ಶ್ರೀದೇವಿ ಮಹಾತ್ಮೆ ಪ್ರಸಂಗನು ಗೊಬ್ಬುದು ತೋಜಾಯರು ಯಕ್ಷಾಭಿಮಾನಿ ವಕೀಲರನ ವೃಂದದ ಪದಾಧಿಕಾರಿಗಳು ಸದಸ್ಯರು ವಕೀಲರನ ಸಂಘದ ಪದಾಧಿಕಾರಿಗಳು ಬೊಕ ಸದಸ್ಯರು ಜಿಲ್ಲಾ ನ್ಯಾಯಾಂಗ ಬೇಲೆದಕ್ಲಿನ ಸಂಘದ ಪದಾಧಿಕಾರಿಗಳು ಸದಸ್ಯರು ಬೊಕ ಆಟದ ಅಭಿಮಾನಿ ಸಾರ್ವಜನಿಕರು ಆಟದುಯರು ಪಡುಪೆರ್ರದ ಕಿನ್ನಿಮಜಲು ಶ್ರೀ ಬೆರ್ಮೆರು ಇಷ್ಟದೇವತಾ ಬಲಾಂಡಿ ಪಿಲಿಚಾಂಡಿ ದೈವಸ್ಥಾನಡು ಪಿಲಿಚಾಂಡಿನ ಪೆರಪ ಪ್ರತಿಷ್ಠೆ ಕಲಶ ಮೈಪುನ ಬೊಕ್ಕ ವರ್ಷಾದಿ ಜಾತ್ರೆಯಲ್ಲೆಕ್ಕೊಡು ಸಾಂಸ್ಕೃತಿಕ ಕಾರ್ಯಕ್ರಮಲೇನು ಅಟ್ಟನೆ ಮಲ್ತದೆತ್ತಿದ್ದು ಶುಕ್ರವಾರ ಕಟೀಲು ಮೇಳದ ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಗೊಬ್ಬಾಯರು ಕುಡ್ಲ ತಾಲೂಕು ಪಡುಪೆರಾರ ಗ್ರಾಮದ ಕಿನ್ನಿಮಜಲ ಶ್ರೀ ಬೆರ್ಮೆರು ಇಷ್ಟದೇವತಾ ಬಲಾಂಡೆ ಪಿಲಿಚಾಂಡಿ ದೈವಸ್ಥಾನಡು ಪಿರಕಟ್ಟೈನ ಚದ್ರದರಸು ಚಾವಡಿ ಬಂಟಕಂಬ ರಾಜಾಂಗನ ಉದಿಪನ ಪಿಲಿಚಾಂಡಿಸಾನ ಪಿರಕಟ್ಟದ ಪ್ರತಿಷ್ಠೆ ಕಲಶಾಭಿಷೇಕ ನಡಪಾಯಿನ ಲೆಕ್ಕಡು ಬೇತಿಪೀತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾದಿತ್ತೆರು ಅಕೇರಿದ ದಿನ ಶುಕ್ರವಾರ ಬಯ್ಯಕ್ ಕಟೀಲು ಮೇಳದ ಸೇವೆ ಆಟ ಅಟ್ಟನೆ ಮಲ್ತದಿತ್ತೆರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳದಕ್ಲು ಶ್ರೀದೇವಿ ಮಹಾತ್ಮೆ ಆಟಗೊಬ್ಬುದು ತೋಜಾಯರು ಊರ ಪರವೂರ ಆಟದ ಅಭಿಮಾನಿಲು ಪೆರ್ರ ಕ್ಷೇತ್ರದ ಭಕ್ತರು ಕ್ಷೇತ್ರದ ಆಡಳಿತದಕ್ಲು ಜೀರ್ಣೋದ್ಧಾರ ಸಮಿತಿದಕ್ಲು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರು
ವಾದ್ಯನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಪ್ರಶಂಸನಾದ ಕೂಡ ಮಹಿಷನಬ್ಬದೆಯಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ ಸಿಂಹವಾಹಿನಿಯಾಗುತ್ತೇನೆ ಇಡಗು ಇನ್ನಿತ ತುಳು ಸುದ್ದಿಲು ಮುಗಿಂಡು ನನಲಾತ ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕುಡ್ಲ 24/7 ಸಲ್ಮೆಲೋ.